ಉಡುಪಿ ಜಿಲ್ಲೆಯ ಉಡುಪಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ಕೇರಳದ ಕಾಸರಗೋಡಿಗೆ ವಿದ್ಯುತ್ ವಿತರಣಾ ಲೈನ್ ಮತ್ತು ಟವರ್ ನಿರ್ಮಾಣದ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳನ್ನು ಹಾಗೂ ಭೂಮಿ ಕಳೆದುಕೊಳ್ಳಲಿರುವ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿರುವ ಬಗ್ಗೆ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಬೆಳಗಾವಿ ಅಧಿವೇಶನದಲ್ಲಿ ಮಾತನಾಡಿ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಈ ಯೋಜನೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ, ಮಂಗಳೂರು, ಮೂಡಬಿದ್ರೆ, ಮುಲ್ಕಿ ತಾಲೂಕುಗಳ ಸುಮಾರು 26 ಗ್ರಾಮಗಳಲ್ಲಿ ರೈತರು ಸಮಸ್ಯೆಯನ್ನು ಎದುರಿಸುತ್ತಿದ್ದು ರಾಜ್ಯ ಸರ್ಕಾರ ಸ್ಪಷ್ಟನೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಇದಕ್ಕೆ ಉತ್ತರಿಸಿದ ಇಂಧನ ಸಚಿವ ಮಾನ್ಯ ಸುನಿಲ್ ಕುಮಾರ್ ಅವರು ಸದ್ಯಕ್ಕೆ ಯೋಜನೆಯ ಕಾರ್ಯ ಸ್ಥಗಿತಗೊಳಿಸಲು ಜಿಲ್ಲಾಧಿಕಾರಿ ಅವರಿಗೆ ಸೂಚಿಸಿದ್ದು ಅಧಿವೇಶನ ಮುಗಿದ ಬಳಿಕ ಜನಪ್ರತಿನಿಧಿಗಳ ಹಾಗೂ ರೈತರ ಸಭೆಯನ್ನು ಕರೆಯುವುದಾಗಿ ತಿಳಿಸಿದರು. ಗ್ರಾಮಗಳು ಮತ್ತು ಒಟ್ಟು 26 ಗ್ರಾಮಗಳಲ್ಲಿ ಈ ಒಂದು ಕಾರ್ಯ ನಡೀತದೆ. ಇದರಲ್ಲಿ ಬಹಳಷ್ಟು ರೈತರ ಜಮೀನಿನ ಮೇಲೆ ಇದು ಹಾದು ಹೋಗ್ತದೆ. ಅದರಿಂದ ನೂರಾರು ಬಡ ರೈತರು ಇದರಿಂದ ಸಫರ್ ಆಗ್ತಾ ಇದ್ದಾರೆ. ರೈತರಿಗೆ ಯಾವುದೇ ತರದ ಒಂದು ಪರಿಹಾರದ ಬಗ್ಗೆ ಆಗಲಿ, ಈ ಒಂದು ಲೈನ್ ಹೋಗುವ ಬಗ್ಗೆ ಆಗಲಿ ರೈತರಿಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಇದರಿಂದ ಸುಮಾರು 52 ಮೀಟರ್ ಅಂದ್ರೆ 26 ಮೀಟರ್ ಪಕ್ಕದಲ್ಲಿ ಅದರ ಕಾರಿಡಾರ್ ಕೂಡ ಹೋಗ್ತಾ ಇದೆ. ಅದರಿಂದ ರೈತರಿಗೆ ಹೆಚ್ಚಿನ ಪರಿಹಾರ ಅನ್ನು ಕೊಡಬೇಕು ಅಂತ. ಯಾಕಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಣ್ಣ ಹಿಡುವಳಿದಾರರು ಅಲ್ಲ, ಸರ್ಕಾರ ಉತ್ತರ ಕೊಟ್ಟಿದೆ, ಅದು ಕರ್ನಾಟಕ ಸರ್ಕಾರದ ವ್ಯಾಪ್ತಿಯಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಆ ವಿಷಯದಲ್ಲಿ ನಿಮ್ದೇನಾದ್ರು ಸಮಸ್ಯೆ ಇದ್ರೆ ಈಗ ಅದರಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಸ್ಟೆರ್ಲೈಟ್ ಗ್ರಿಡ್ ಕಂಪನಿಗೆ ಇದನ್ನು ಟೆಂಡರ್ ಮುಖಾಂತರ ಕೊಟ್ಟಿದ್ದೇವೆ ಅಂತ. ಇದರ ಪರಿಹಾರವನ್ನ ಇದನ್ನು ಜಿಲ್ಲಾಧಿಕಾರಿಗಳು ನಿಗದಿಪಡಿಸಬೇಕು, ಭರಿಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರದ ಅಧೀನದಲ್ಲೇ ಬರುವವರಿದ್ದಾರೆ. ಅದರಿಂದ ಖಂಡಿತವಾಗ್ಲೂ ಇಲ್ಲದ್ರೆ ಬಹಳಷ್ಟು ನೂರಾರು ರೈತ ಕುಟುಂಬಗಳು ಬೀದಿಯಲ್ಲಿ ಬೀಳುವ ಪರಿಸ್ಥಿತಿ ಬರ್ತದೆ. ನಮ್ಮಲ್ಲೆಲ್ಲ ಸಣ್ಣ ಹೋಲ್ಡಿಂಗ್ಸ್, ಅವರಿಗೆ 52 ಮೀಟರ್ ಆ ಕಡೆ ಈ ಕಡೆ ಯಾವುದು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಇದ್ರೆ ಅವ್ರಿಗೆ ಎಲ್ಲಿ ಹೋಗುದು? ಕೇಳೋಣ. ಈಗ ಸಚಿವರು. ಮಾನ್ಯ ಅಧ್ಯಕ್ಷರೇ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನನ್ನ ಗಮನಕ್ಕೆ ಬಂದಿದೆ. ಕೇಂದ್ರ ಸರ್ಕಾರದ 400 kV ಸ್ಟೇಷನ್ಗಿನ ಲೈನ್ಗಳು ಹೋಗ್ತಾ ಇದೆ. ನೀತಿ ಸಂಹಿತೆಗಳು ಇದ್ದಿದ್ರಿಂದ ಇದಕ್ಕೆ ಸಂಬಂಧಪಟ್ಟಂತ ಸಭೆಗಳನ್ನು ನನ್ನ ಕೈಲಿ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಈ ಅಧಿವೇಶನ ಮುಗಿದ ಕೂಡಲೇ 2 ಜಿಲ್ಲೆಯ ಜನಪ್ರತಿನಿಧಿಗಳನ್ನ, ಆ ಭಾಗದ ರೈತರನ್ನ ಕರೆದು ಈಗಾಗಲೇ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ಕೆಲಸಗಳನ್ನ ಸ್ವಲ್ಪ ಸ್ಥಗಿತಗೊಳಿಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದೆ. ತಕ್ಷಣ ಅವರೆಲ್ಲರನ್ನು ಕರೆದು ರೈತರಿಗೆ ಹೆಚ್ಚಿನ ಪರಿಹಾರವನ್ನು ಕೊಟ್ಟು ಯಾವ ರೀತಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬೇಕು ಅನ್ನುವಂತಹ ಸಭೆಯನ್ನ ಅಧಿವೇಶನ ಮುಗಿದ ಕೂಡಲೇ ತಕ್ಷಣದಲ್ಲಿ ಮಾಡ್ತೇನೆ.